ಇತ್ತೀಚೆಗಷ್ಟೇ ದಸರಾ ಹಬ್ಬದ ಪ್ರಯುಕ್ತ ಕ್ರಾಂತಿ ಚಿತ್ರದ ಮುಹೂರ್ತ ನಡೆಯಿತು. ಕಾರ್ಯಕ್ರಮದಲ್ಲಿ ಕ್ಲಾಪ್ ಮಾಡಿದ್ದ ಸುಮಲತಾ ಅವರು ಚಿತ್ರಕ್ಕೆ ಆಲ್ ದ ಬೆಸ್ಟ್ ಅನ್ನು ಹೇಳಿದರು. ಇನ್ನು ಯಜಮಾನ ಚಿತ್ರತಂಡದ ಸಿನಿಮಾವೇ ಆಗಿರುವಂತಹ ಕ್ರಾಂತಿ ಇದೊಂದು ಅಕ್ಷರ ಕ್ರಾಂತಿಯ ಸಿನಿಮಾವಂತೆ. ಇದನ್ನು ಸ್ವತಃ ದರ್ಶನ್ ಅವರು ಹಾಗೆ ನಿರ್ಮಾಪಕಿ ಶೈಲಜಾ ನಾಗ್ ಅವರೇ ಹೇಳಿದ್ದಾರೆ. ಶೈಲಜಾ ನಾಗ್ ಮತ್ತು ಡಿ ಬಾಸ್ ಕಾಂಬಿನೇಷನ್ನ ಎರಡನೇ ಚಿತ್ರ ಇದಾಗಿದೆ. ಮೊದಲನೆಯದಾಗಿ ಯಜಮಾನ ಚಿತ್ರದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಹೀಗಾಗಿ ಈ ಚಿತ್ರದ ಬಗ್ಗೆ ನಾವು ನಿಮಗೆ ಹೆಚ್ಚಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಆರಂಭದಲ್ಲೇ ಈ ಚಿತ್ರಕ್ಕೆ ನಾಯಕಿ ಯಾರು, ಆಶಾ ಭಟ್ ಆಗ್ತಾರಾ ಅಥವಾ ಯಜಮಾನದ ತಂಡವೇ ಆಗಿದ್ದರಿಂದಾಗಿ ರಶ್ಮಿಕಾ ಮಂದಣ್ಣನವರು ಆಗ್ತಾರಾ ಅನ್ನೋ ಪ್ರಶ್ನೆ ಅದೆಷ್ಟು ಮಂದಿಯಲ್ಲಿ ಮೂಡಿತ್ತು. ಆದರೆ ಇದೀಗ ಇದಕ್ಕೆ ತೆರೆ ಬಿದ್ದಿದೆ. ನಾಯಕಿ ಯಾರು ಅನ್ನೋದು ಕೂಡ ರಿವೀಲ್ ಆಗಿದೆ. ರಚಿತಾ ರಾಮ್ ಅವರೇ ಈ ಚಿತ್ರದ ನಾಯಕಿ ಎಂದು ಅಧಿಕೃತವಾಗಿ ನಿನ್ನೆಯಷ್ಟೇ ಹೇಳಲಾಗಿದೆ. ಇನ್ನು ಈ ಚಿತ್ರದಲ್ಲಿ ರವಿ ಸರ್ ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಇದನ್ನು ಸ್ವತಃ ದರ್ಶನ್ ಅವರೇ ಬಹಿರಂಗ ಮಾಡಿದ್ದು, ಚಿತ್ರದ ಒಂದು ಉತ್ತಮ ಪಾತ್ರಕ್ಕೆ ರವಿ ಸರ್ ಅವರು ಬಣ್ಣ ಹಚ್ಚಲಿದ್ದಾರೆ ಎಂದು ಹೇಳಿದ್ದಾರೆ. ಸಂಗೀತ ನಿರ್ದೇಶಕರಾಗಿದ್ದ ಹರಿಕೃಷ್ಣನ್ ಅವರು ಆಕ್ಷನ್ ಕಟ್ ಹೇಳಲಿರುವ ಎರಡನೇ ಚಿತ್ರ ಇದಾಗಿದೆ. ಮೊದಲನೇದಾಗಿ ಯಜಮಾನ ಚಿತ್ರದಲ್ಲಿ ಒನ್ ಆಫ್ ದ ಡೈರೆಕ್ಟರ್ ಆಗಿದ್ದರು ಹರಿಕೃಷ್ಣ. ಈ ಚಿತ್ರದಲ್ಲಿ ಸ್ವತಂತ್ರವಾಗಿ ಒಬ್ಬರೇ ಆಕ್ಷನ್ ಕಟ್ ಹೇಳಲಿದ್ದಾರೆ. ಇನ್ನು ಬಹುಮುಖ್ಯವಾಗಿ ಈ ಕ್ರಾಂತಿ ಚಿತ್ರದ ಕಥೆ ಏನೆಂಬುದು ನಿಮಗೆ ಗೊತ್ತಾಯಿತು. ಇದೊಂದು ಅಕ್ಷರ ಕ್ರಾಂತಿಯ ಸಿನಿಮಾ. ಹೀಗಾಗಿ ರವಿಚಂದ್ರನ್ ಅವರ ಪಾತ್ರ ಏನಾಗಿರ್ಬೋದು ಅನ್ನೋ ಗೊಂದಲ ಹಾಗೂ ಸಾವಿರ ಪ್ರಶ್ನೆಗಳು ಅದೆಷ್ಟೋ ಮಂದಿಯ ಮನದಲ್ಲಿ ಮೂಡಿರ್ಬೋದು. ನಮ್ಮ ಪ್ರಕಾರ ರವಿಚಂದ್ರನ್ ಅವರ ಪಾತ್ರ ಈ ಸಿನಿಮಾದಲ್ಲಿ ಒಂದು ಶಿಕ್ಷಕನ ಪಾತ್ರ ಆಗಿರ್ಬೋದು ಅಥವಾ ಯಾವುದೊಂದು DC ಪಾತ್ರ ಆಗಿರ್ಬೋದು, ಗೊತ್ತಿಲ್ಲ. ನಮಗೂ ಒಂದಿಷ್ಟು ಪ್ರಶ್ನೆಗಳಿವೆ ಈ ವಿಚಾರವಾಗಿ. ಈಗಾಗಲೇ ಮುಹೂರ್ತ ನಡೆದ ಸಿನಿಮಾ ಇನ್ನೊಂದಿಷ್ಟು ದಿನಗಳಲ್ಲಿ ಚಿತ್ರೀಕರಣವು ನಡೆಯಲಿದೆ. ಒಂದು ಅದ್ಧೂರಿಯಾದಂತಹ ಸಿನಿಮಾ ಪಂಚಭಾಷೆಯಲ್ಲಿ ತೆರೆ ಕಾಣುತ್ತೆ ಎಂದು ಹೇಳಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಹೀಗೆ ಒಟ್ಟು 5 ಭಾಷೆಗಳಲ್ಲಿ ಕ್ರಾಂತಿ ತೆರೆಗೆ ಅಪ್ಪಳಿಸಲಿದೆ. ಉಳಿದಂತೆ ಈ ಸಿನಿಮಾದಲ್ಲಿ ಯಾರೆಲ್ಲ ಬಣ್ಣ ಹಚ್ತಾರೆ ಅಂದರೆ ಸದ್ಯಕ್ಕಂತೂ ಉತ್ತರವಿಲ್ಲ. ರವಿಶಂಕರ್ ಅವರು ಕೂಡ ಬಣ್ಣ ಹಚ್ತಾರೆ ಎಂದು ಹೇಳಲಾಗ್ತಿದೆ. ಆದರೆ ಬೇರೆ ಭಾಷಾ ಕಲಾವಿದರು, ಯಾಕಂತ ಹೇಳಿದ್ರೆ ಪಂಚಭಾಷಾ ಸಿನಿಮಾ ಅಂತ ಆದ ಕೂಡಲೇ ಬರೀ ಕನ್ನಡಿಗರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯ ಒಂದಿಷ್ಟು ಕಲಾವಿದರು ಇದ್ದರೆ ಆ ಚಿತ್ರಕ್ಕೆ ಆ ರಾಜ್ಯದಲ್ಲೂ ಕೂಡ ಒಂದು ಮನ್ನಣೆ ಇರುತ್ತೆ. ಇಲ್ಲ ಅಂತಾದರೆ ಬರೀ ಕನ್ನಡಿಗರೇ ಇದ್ದಾರೆ, ಇದು ನಮ್ಮ ಸಿನಿಮಾ ಅಲ್ಲ ಅನ್ನೋ ಒಂದು ಭಾವನೆ ಅವರಿಗೆ ಮೂಡುತ್ತೆ. ಹೀಗಾಗಿ ಅಲ್ಲಿ ಸಿನಿಮಾ ಜಾಸ್ತಿ ಓಡಲ್ಲ, ಇಷ್ಟ ಆಗಲ್ಲ ಅನ್ನೋ ಒಂದು ಮಾತು ಅಲ್ಲದು ಸತ್ಯನೇ ಅದು. ಯಾಕಂತೇಳಿದ್ರೆ ಈಗ ನಾವು ಕನ್ನಡಿಗರು ಬೇರೆ ಭಾಷೆ ಎಲ್ಲ ಚಿತ್ರಗಳನ್ನು ನಾವು ಇಷ್ಟಪಡ್ತೀವಿ, ಎಲ್ಲ ಸಿನಿಮಾಗಳನ್ನ ನಾವು ನೋಡ್ತೀವಿ, ಇನ್ನೊಬ್ಬರಿಗೆ ನಾವು ಹೆಚ್ಚು ಗೌರವ ಕೊಡ್ತೀವಿ. ಆದರೆ ಅವರಾಗಲ್ಲ. ಮೊದಲು ಅವರ ಥರ ನೋಡ್ತಾರೆ. ಇದು ಅವರ ಅಂಧಾಭಿಮಾನ ಅನ್ನೋದು ಅಥವಾ ಅಭಿಮಾನ ಅನ್ನೋದು ಅಥವಾ ಇದು ನಮ್ಮ ಅಂದರೆ ಕನ್ನಡಿಗರ ವೀಕ್ನೆಸ್ ಅನ್ನೋದು ಗೊತ್ತಿಲ್ಲ. ಒಟ್ಟಾರೆಯಾಗಿ ಕ್ರಾಂತಿ ಕನ್ನಡಿಗರ ಸಿನಿಮಾ, ಅಪ್ಪಟ ಕನ್ನಡಿಗರ ಸಿನಿಮಾ. ಬೇರೆ ಯಾವ ಬೇರೆ ಭಾಷೆಯ ನಟರು ಇದಕ್ಕೆ ಬಣ್ಣ ಹಚ್ತಾರೋ ಸದ್ಯಕ್ಕಂತೂ ಉತ್ತರವಿಲ್ಲ. ಕ್ರಾಂತಿ ಚಿತ್ರಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸ್ತೀವಿ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.